ಹಿಂದೂಗಳು ಗ್ರಹಣವನ್ನ ಯಾಕೆ ಅಶುಭ ಎಂದು ನಂಬುತ್ತಾರೆ? ಯಾಕೆ ಈ ಸಮಯದಲ್ಲಿ ದೇವಸ್ಥಾನಗಳನ್ನ ಮುಚ್ಚಲಾಗುತ್ತದೆ? ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಿದ್ರಿಂದ ಏನೆಲ್ಲ ಆಗುತ್ತದೆ? ಗ್ರಹಣದ ಸಮಯದಲ್ಲಿ ಊಟವನ್ನು ಮಾಡಿದರೆ ಏನೆಲ್ಲ ತೊಂದರೆಗಳಾಗುತ್ತವೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗ್ರಹಣಕ್ಕೆ ಸಂಬಂಧ ಕೆಲವು ಆಶ್ಚರ್ಯ ಹಾಗೂ ಕುತೂಹಲ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಗ್ರಹಣವನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಎಲ್ಲೆಡೆ ಅಸುರ ಶಕ್ತಿಗಳ ಪ್ರಭಾವವು ಹೆಚ್ಚಾಗುತ್ತದೆ, ಎಲ್ಲೆಡೆ ನಕಾರಾತ್ಮಕತೆ ಇರುತ್ತದೆ ಎಂದು ನಂಬಲಾಗಿದೆ. ಈ ನಕಾರಾತ್ಮಕ ಪರಿಣಾಮವು ಗ್ರಹಣದ ಅವಧಿ ಪ್ರಾರಂಭವಾಗುವ ಮೊದಲೇ ಉಂಟಾಗುತ್ತದೆ. ಇದನ್ನು ಸೂತಕದ ಕಾಲ ಎಂದು ಕೂಡ ಕರೆಯುತ್ತಾರೆ. ಸೂತಕ ಉಂಟಾದ ಕೂಡಲೇ ದೇವಾಲಯಗಳಲ್ಲಿ ಪೂಜೆಗಳನ್ನು ನಿಲ್ಲಿಸಲಾಗುತ್ತದೆ ಮತ್ತು ಗ್ರಹಣ ಸಮಯ ಮುಗಿಯುವವರೆಗೂ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಶುಭ ಕಾರ್ಯಗಳು ಮಾಡಲಾಗುವುದಿಲ್ಲ. ವರ್ಷ ಪ್ರತಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ನಭೋಮಂಡಲದಲ್ಲಿ ಸಂಭವಿಸುತ್ತಲೇ ಇರುತ್ತವೆ. ಈ ದಿನ ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು, ಪಾಲಿಸಬೇಕು. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದೆನ್ನುವುದು ಕುರುಡ ನಂಬಿಕೆ ಎಂದು ನೀವು ಭಾವಿಸಿದರೆ ಅದು ಸಂಪೂರ್ಣವಾದಂತಹ ತಪ್ಪು ವಿಚಾರ. ಗ್ರಹಣದ ಅವಧಿ ಅತ್ಯಂತ ದುರಾದೃಷ್ಟಕರವಾದದ್ದು. ಈ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು. ಈ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದರಿಂದ ಆ ಆಹಾರ ವಿಷಕ್ಕೆ ಸಮಾನ ಎಂದು ನಂಬಲಾಗಿದೆ. ಇಲ್ಲವಾದರೆ ಇದು ಅನೇಕ ರೋಗಗಳಿಗೆ ಕಾರಣವಾಗಬಹುದು ಎನ್ನುವುದು ಕೂಡ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಪವಿತ್ರ ಸ್ಕಂದ ಪುರಾಣದಲ್ಲಿ ಈ ಅವಧಿಯಲ್ಲಿ ಆಹಾರ ಸೇವಿಸುವುದು ನಂತರದಲ್ಲಿ ಅನಾರೋಗ್ಯವನ್ನು ಅನುಭವಿಸಬೇಕಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಗ್ರಹಣ ಸಮಯದಲ್ಲಿ ಆಹಾರ ಸೇವಿಸಿದರೆ ಕೆಟ್ಟದ್ದೋ ಅಲ್ಲವೋ ಎನ್ನುವುದು ಕುರಿತು ಚರ್ಚೆಗಳಿಗೆ ಅಂತ್ಯವಿಲ್ಲದಿದ್ದರೂ ವೈದ್ಯಕೀಯ ವಿಜ್ಞಾನ ಮತ್ತು ಭಾರತೀಯ ಪುರಾಣಗಳು ಕೂಡ ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು ಎನ್ನುವುದಾಗಿ ಕಡ್ಡಾಯವಾಗಿ ವಿವರಿಸುತ್ತವೆ. ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ಈ ಸಮಯದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ನಮ್ಮ ಭೂಮಂಡಲದಲ್ಲಿ ಸುತ್ತುತ್ತಾ ಇರುತ್ತವೆ. ಈ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸಲು ತುಳಸಿ ಎಲೆಯನ್ನು ಹಾಕುವಂತೆ ಪುರಾಣಗಳಲ್ಲಿ ಸೂಚಿಸಲಾಗಿದೆ. ಹೀಗೆ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದಕ್ಕೊಂದು ಕಾಣದೇ ಇರುವಾಗ ಗ್ರಹಣವು ಸೃಷ್ಟಿಯಾಗುತ್ತದೆ. ಈ ಸಮಯದಲ್ಲಿ ಚಂದ್ರನ ಬೆಳಕು ಹಾಗೂ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳದಂತೆ ಆವರಿಸುತ್ತದೆ. ಈ ಸಮಯದಲ್ಲಿನ ಸೂರ್ಯನ ಕಿರಣ ಮಾನವ ದೇಹಕ್ಕೆ ಒಳ್ಳೆಯದಲ್ಲ, ವಿಕಿರಣವನ್ನು ಬಿಡುಗಡೆ ಮಾಡುತ್ತಾನೆ ಎನ್ನುವ ವಿಜ್ಞಾನದ ಪ್ರಕಾರವೂ ಹೇಳುತ್ತಾರೆ. ಇದನ್ನೇ ಪುರಾಣದಲ್ಲೂ ಕೂಡ ನಂಬಿಕೆ ಇದೆ. ಈ ವಿಕಿರಣಗಳು ಆಹಾರದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತವೆ. ಇದೇ ಆಹಾರವನ್ನು ಸೇವಿಸಿದಾಗ ಅಸ್ವಸ್ಥತೆ ಉಂಟಾಗುತ್ತದೆ. ಇದು ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು. ತಜ್ಞರು ಹೇಳುವಂತೆ ಈ ವಿಕಿರಣಗಳು ಎಷ್ಟು ಶಕ್ತಿಶಾಲಿಯಾಗಿದೆ ಎಂದರೆ ಮುಂದಿನ ಜನ್ಮದಲ್ಲೂ ಅವು ಪರಿಣಾಮ ಬೀರುತ್ತವೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕಿರಣಗಳು ಬೇಯಿಸಿದ ಆಹಾರದ ಮೇಲೆ ಪರಿಣಾಮ ಬೀರುವುದೆಂದು ಹೇಳಲಾಗುತ್ತದೆ. ಗ್ರಹಣದ ಅವಧಿಯಲ್ಲಿ ಇದನ್ನು ಸೇವಿಸಿದಾಗ ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತದೆ. ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದರಿಂದ ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ ಎಂದು ಕೆಲವು ಸಂಶೋಧಕರು ಕೂಡ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದ ನಾಸಾ ಕೂಡ ಇದನ್ನು ಒಪ್ಪಿಕೊಂಡು ಶರಣಾಗಿದೆ. ನಾಸಾ ಇತ್ತೀಚೆಗೆ ಬಂದಂತಹ ಒಂದು ಸಂಶೋಧನಾ ಕೇಂದ್ರ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳಲ್ಲಿ, ವೇದಗಳಲ್ಲಿ ಇದರ ಬಗ್ಗೆ ವಿವರಣೆ ನೀಡಿದ್ದಾರೆ ಎಂದರೆ ನೀವೆಲ್ಲ ಹೆಮ್ಮೆ ಪಡುವಂತಹ ವಿಷಯ. ನೀವು ಬೇಯಿಸಿದ ಆಹಾರವನ್ನು ಇನ್ನಷ್ಟು ಮಿಗಿಸಿದ್ದರೆ, ಅದನ್ನು ವ್ಯರ್ಥ ಮಾಡಲು ನಿಮ್ಮಲ್ಲಿ ಇಷ್ಟವಿಲ್ಲದಿದ್ದರೆ ಗ್ರಹಣ ಪ್ರಾರಂಭವಾಗುವ ಮೊದಲು ಅದರಲ್ಲಿ ತುಳಸಿ ಎಲೆಯನ್ನ ಸೇರಿಸಿ. ತುಳಸಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿದ್ದು ಅದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಯುತ್ತದೆ. ಅನಾರೋಗ್ಯವಿರುವವರು, ಮಕ್ಕಳು ಹಾಗೂ ವಯಸ್ಸಾದವರು ಗ್ರಹಣ ಸಂದರ್ಭದಲ್ಲಿ ಉಪವಾಸದಿಂದ ದೂರವಿರಬಹುದು.
ಜೀರ್ಣಿಸಿಕೊಳ್ಳಲು ಸುಲಭವಾಗದಂತಹ ಸರಳ ಸಾತ್ವಿಕ ಆಹಾರವನ್ನು ಅವರು ಸೇವಿಸಬಹುದು. ಆದಷ್ಟು ದ್ರವ ಆಹಾರವನ್ನು ಸೇವಿಸಿದರೆ ಉತ್ತಮ. ಈ ಸಂದರ್ಭದಲ್ಲಿ ನೀವು ಅಪ್ಪಿತಪ್ಪಿ ಏನಾದರೂ ಮಾಂಸವನ್ನ ಸೇವಿಸಿದರೆ ನಿಜಕ್ಕೂ ನೀವು ನರಕಕ್ಕೆ ಹೋಗುತ್ತೀರಾ ಎನ್ನುವ ವಾದ ಪುರಾಣದಲ್ಲಿದೆ. ಗ್ರಹಣ ಸಮಯದಲ್ಲಿ ನೀರನ್ನು ಸೇವಿಸುವುದು ನಿಷಿದ್ಧವೆಂದು ಹೇಳಲಾಗುತ್ತದೆ. ಸೂರ್ಯನ ಕಿರಣಗಳ ಅನುಪಸ್ಥಿತಿಯು ಬ್ಯಾಕ್ಟೀರಿಯಾದ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀರನ್ನು ಸೇವಿಸಬಾರದೆಂದು ಕೂಡ ಹೇಳಲಾಗುತ್ತದೆ. ಆದರೆ ಅನಾರೋಗ್ಯವಿರುವವರು, ವಯಸ್ಸಾದವರು, ಗರ್ಭಿಣಿಯರು ಕುಡಿಯುವ ನೀರಿಗೆ ತುಳಸಿ ಹನಿಯನ್ನ ಸೇರಿಸಿ ಸೇವಿಸಬಹುದು ಅಥವಾ ಕುದಿಸಿದ ನೀರನ್ನ ಕೂಡ ಸೇವಿಸಬಹುದು. ಗೃಹಿಣಿಯರು ಕೂಡ ಗ್ರಹಣದ ಸಂದರ್ಭದಲ್ಲಿ ಭಾರಿ ಜಾಗರೂಕತೆಯಿಂದ ಇರಬೇಕು. ಮೊದಲನೆಯದಾಗಿ ಗರ್ಭಿಣಿಯರು ಗ್ರಹಣವನ್ನು ಬರಿಗಣ್ಣಿನಲ್ಲಿ ನೋಡಬಾರದು. ಮನೆಯೊಳಗೆ ಕುಳಿತುಕೊಳ್ಳಬೇಕು. ಮನೆಯಿಂದ ಹೊರಗೆ ಬರಬಾರದು. ಗ್ರಹಣದ ಸಮಯದಲ್ಲಿ ತೀಕ್ಷ್ಣವಾದ ವಸ್ತುಗಳು, ಚಾಕುವಿನಂತಹ ಆಯುಧಗಳನ್ನು ಬಳಸಬಾರದು. ಗ್ರಹಣದ ಸಮಯದಲ್ಲಿ ಹಣ್ಣುಗಳು, ತರಕಾರಿಗಳನ್ನು ಕತ್ತರಿಸುವುದರಿಂದ ಸೀಳು ತುಟಿಯ ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಗ್ರಹಣದ ಸಮಯದಲ್ಲಿ ಲೋಹಗಳನ್ನು, ವಿಶೇಷವಾಗಿ ಮಹಿಳೆಯರು ಬಳಸುವಂತಹ ಸೀರೆ ಪಿನ್, ಹೇರ್ ಪಿನ್, ಬಿಗಿಗೊಳಿಸುವ ಪಿನ್, ಆಭರಣಗಳನ್ನು ಧರಿಸುವುದನ್ನು ತಪ್ಪಿಸಬೇಕು. ಒಂದು ವೇಳೆ ನಿಮಗೆ ನೀರಡಿಕೆಯಾದರೆ ಎಳನೀರನ್ನು ಸೇವಿಸಬಹುದು. ಹಲವಾರು ನಿಯಮಗಳು ದೇವಸ್ಥಾನದೊಂದಿಗೆ ಸಂಬಂಧವನ್ನು ಕೂಡ ಹೊಂದಿವೆ. ಹಿಂದೂ ಧರ್ಮದಲ್ಲಿ ಗ್ರಹಣದ ಸಮಯದಲ್ಲಿ ದೇವರ ಪೂಜೆಯನ್ನು ನಿಷೇಧಿಸಲಾಗಿದೆ ಹಾಗೂ ಕೆಲವೊಂದು ದೇವಾಲಯಗಳ ಬಾಗಿಲುಗಳು ಕೂಡ ಮುಚ್ಚಲಾಗುತ್ತದೆ. ಗ್ರಹಣದಂದು ಭಾರತದ ಪ್ರಮುಖ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ದೇಶದ ಅತ್ಯಂತ ಶ್ರೀಮಂತ ದೇವಾಲಯವಾದಂತಹ ತಿರುಮಲ ತಿರುಪತಿ ದೇವಸ್ಥಾನ ಕೂಡ ಗ್ರಹಣದ ಸಮಯದಲ್ಲಿ ಮುಚ್ಚಲಾಗುತ್ತದೆ. ಸಾಯಂಕಾಲದ ನಂತರವೇ ಭಕ್ತರನ್ನು ದೇವಾಲಯದ ಒಳಗೆ ಪ್ರವೇಶಿಸಲು ಅವಕಾಶ ನೀಡಲಾಗುತ್ತದೆ. ಹಾಗೆಯೇ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಗ್ರಹಣ ಕಾಲ ಆರಂಭವಾಗುವ 2 ಗಂಟೆಯ ಮೊದಲೇ ದೇವಸ್ಥಾನವನ್ನು ಮುಚ್ಚಿಸುವ ಸಂಪ್ರದಾಯವಿದೆ. ಗ್ರಹಣದ ದಿನ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದೇ ಇರಬಹುದು. ಗ್ರಹಣ ಮುಗಿದ ನಂತರ ದೇವಸ್ಥಾನವನ್ನು ಶುದ್ಧಿಗೊಳಿಸಿ ಮತ್ತೆ ದಿನನಿತ್ಯದ ಪೂಜೆ ಕಾರ್ಯಕ್ರಮಗಳನ್ನು ಆರಂಭಿಸಲಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಗ್ರಹಣದ ಸಂದರ್ಭದಲ್ಲಿ ಏನೆಲ್ಲ ಜಾಗರೂಕತೆಯಿಂದ ನಾವು ಇರಬೇಕು, ಏನೆಲ್ಲ ತಿನ್ನಬಾರದು, ಏನೆಲ್ಲ ತಿನ್ನಬೇಕು, ಏನೆಲ್ಲ ಕುಡಿಯಬಾರದು, ಏನೆಲ್ಲ ಕುಡಿಯಬೇಕು, ಇಂತಹ ಕಟ್ಟುನಿಟ್ಟಿನ ನಿಯಮಗಳನ್ನ ಈ ಸಮಯದಲ್ಲಿ ಪಾಲಿಸಲೇಬೇಕು ಎಂಬುದು ನಮ್ಮ ಪುರಾಣ ಕಾಲದಿಂದಲೂ ಬಂದಂತಹ ಪದ್ಧತಿಗಳಾಗಿವೆ. ನಿಮ್ಮ ಪ್ರಕಾರ ಗ್ರಹಣದ ಬಗ್ಗೆ ವಿಚಾರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಬೇಕು. ಗ್ರಹಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.